ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂದೀಪ್ ಕುಮಾರ್, ಮುಖ್ಯ ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ ಉದ್ಯಾವರ, ಉಡುಪಿ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಿಲಿಯಾಣ ಗ್ರಾಮದಲ್ಲಿ ಜನಿಸಿರುತ್ತೇನೆ. ನನ್ನ ತಂದೆ ಎನ್ ಚಂದ್ರಶೇಖರ್ ಶೆಟ್ಟಿ ವಿಜಯ ಬ್ಯಾಂಕ್ ನಿವೃತ್ತ ಅಧಿಕಾರಿಯಾಗಿರುತ್ತಾರೆ. ತಾಯಿ ಶೋಭಾ ಸಿ ಶೆಟ್ಟಿ ಆಗಿರುತ್ತಾರೆ. ನನ್ನ ಕುಟುಂಬದಲ್ಲಿ ನನ್ನ ಸಹೋದರಿ ಇರುತ್ತಾರೆ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಲಿಯಾಣ, ಬ್ರಹ್ಮಾವರ ತಾಲೂಕು ಇಲ್ಲಿ ನಾನು ಕಲಿತಿರುತ್ತೇನೆ. ತದನಂತರ ನನ್ನ ಪ್ರೌಢ ಶಿಕ್ಷಣವನ್ನು ಸತ್ಯಸಾಯಿ ವಿದ್ಯಾಸಂಸ್ಥೆ ಅಳಿಕೆಯಲ್ಲಿ ಇಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿರುತ್ತೇನೆ. ನನ್ನ PUCಯನ್ನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ ಇಲ್ಲಿ ಮಾಡಿರುತ್ತೇನೆ. ನನ್ನ ಪಶುವೈದ್ಯಕೀಯ ವೃತ್ತಿಯ ಪಶುವೈದ್ಯಕೀಯ ಶಿಕ್ಷಣವನ್ನು ಬೆಂಗಳೂರು ಪಶುವೈದ್ಯ ಕಾಲೇಜ್ ಹೆಬ್ಬಾಳ ಇಲ್ಲಿ ನಾನು ಕಲಿತಿದ್ದು, ತದನಂತರ 2 ವರ್ಷಗಳ ಮಾಸ್ಟರ್ಸ್ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರುತ್ತೇನೆ. ನಾನು ಪಶುವೈದ್ಯಕೀಯ ಪದವಿಯನ್ನು ಪಡೆದ ನಂತರ 1999ರಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಭಟ್ಕಳ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಅಲ್ಲಿ 1999ರಿಂದ 2002ರ ತನಕ ಕರ್ತವ್ಯ ನಿರ್ವಹಿಸಿದ್ದೇನೆ. ತದನಂತರ ನನ್ನ ತವರು ಜಿಲ್ಲೆ ಉಡುಪಿಗೆ ಬಂದು ಮಲ್ಪೆ ಪಶುಚಿಕಿತ್ಸಾಲಯ ಕೇಂದ್ರದಲ್ಲಿ ಪಶುವೈದ್ಯಾಧಿಕಾರಿಯಾಗಿ 2002ರಿಂದ 2014ರವರೆಗೆ ಕರ್ತವ್ಯ ನಿರ್ವಹಿಸುತ್ತೇನೆ. ತದನಂತರ ಈಗ ಪ್ರಸ್ತುತ ನಾನು ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮುಖ್ಯ ಪಶುವೈದ್ಯಾಧಿಕಾರಿ ಹುದ್ದೆ ಪಶುಚಿಕಿತ್ಸಾಲಯ ಉದ್ಯಾವರ ಇಲ್ಲಿ 2014ರಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನಗೆ 2022-23 ಸಾಲಿನ ರಾಜ್ಯ ಸರ್ಕಾರಿ ನೌಕರರಿಗೆ ಜಿಲ್ಲಾಡಳಿತದಿಂದ ನೀಡುವಂತಹ ಜಿಲ್ಲಾ ಸರ್ವೋತ್ತಮ ಪ್ರಶಸ್ತಿಯನ್ನು ಆಗಸ್ಟ್ 15ರಂದು 2026 ಜಿಲ್ಲಾ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಂದ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಜಿಲ್ಲಾಡಳಿತದಿಂದ ನನಗೆ ನೀಡಿ ಗೌರವಿಸಿರುತ್ತಾರೆ. ಇದು ಒಂದು ಹೆಮ್ಮೆಯ ಕ್ಷಣ. ಯಾಕಂತೇಳಿದರೆ ಜಿಲ್ಲೆಯ ಒಂದು 10 ಜನ ಸರ್ಕಾರಿ ನೌಕರರನ್ನು ಗುರುತಿಸಿ ಕೊಡುವಂಥದ್ದು, ಇದನ್ನು ವಿಶೇಷ ಒಂದು ಸಾಧನೆಗಾಗಿ ಅಂತ ನೀಡಿರುವಂಥದ್ದು. ಇದಕ್ಕಾಗಿ ನಾನು ನಮ್ಮ ಜಿಲ್ಲಾಡಳಿತದ ಅಧಿಕಾರಿಗಳಿಗಾಗಿ, ಸಿಬ್ಬಂದಿಯವರಿಗೂ, ಮುಖ್ಯವಾಗಿ ನಮ್ಮ ಇಲಾಖೆಯ ಉಪನಿರ್ದೇಶಕರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಈ ಸಂದರ್ಭದಲ್ಲಿ ಸಹಕರಿಸಿದಂಥ ಎಲ್ಲ ನನ್ನ ಇಲಾಖೆಯ ಸಿಬ್ಬಂದಿಗಳಿಗೂ, ಗೌರವಾನ್ವಿತ ಎಲ್ಲ ನಮ್ಮ ಸರ್ವೋತ್ತಮ ಪ್ರಶಸ್ತಿ ನೀಡಬೇಕಾದ್ರೆ ಮಾನದಂಡ ಇಲಾಖೆಯ ನಮ್ಮ ಕೆಲಸಗಳನ್ನು ಒಂದಿಗೆ ಇತರ ಕೆಲಸಗಳನ್ನು ಗುರುತಿಸಿ ನೀಡುವಂಥದ್ದು. ಇದರಲ್ಲಿ ನನಗೆ ವಿಶೇಷವಾಗಿ ನಾನು ಅದಕ್ಕೆ ಯಾರನಿದ್ದನೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಅದನ್ನು ಗುರುತಿಸಿದ್ದಾರೆ ಹಾಗೂ ಮೇಲಾಧಿಕಾರಿಗಳು ಅದನ್ನು ಮನಗಂಡು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನಕ್ಕಿಂತ ಜಾಸ್ತಿಯಾಗಿ ಅವರೇ ಅದನ್ನು ನಾನು ಪ್ರಪೋಸಲ್ ಅನ್ನು ತೆಗೆದುಕೊಂಡು ಹೋಗಿ ಜಿಲ್ಲಾಡಳಿತದಿಂದ ಅವರಿಗೆ ಮನವರಿಕೆ ಮಾಡಿ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಕರ್ತವ್ಯದಲ್ಲಿ ನಮ್ಮ ಈ ಸಾರ್ವಜನಿಕರು, ಗ್ರಾಮಸ್ಥರು, ಮುಖ್ಯವಾಗಿ ವಿಶೇಷವಾಗಿ ಹೈನುಗಾರಿಕಾ ಹಾಲು ಉತ್ಪಾದಕರ ಸಂಘಗಳು ಇವರೆಲ್ಲರೂ ಕೂಡ ನನ್ನೊಂದಿಗೆ ಇದ್ದು ನನಗೆ ಸಾಕಷ್ಟು ಗೌರವವನ್ನು ಹಾಗೆ ಕೆಲವು ಸನ್ಮಾನಗಳನ್ನು ನೀಡಿರುತ್ತಾರೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಸಾರ್ವಜನಿಕರ ಹಾಗೂ ರೈತರ, ಹೈನುಗಾರರ ಪ್ರೀತಿ ಮತ್ತು ಅಕ್ಕರೆ ನಮಗೆ ತುಂಬ ನನ್ನ ಈ ಒಂದು ವೃತ್ತಿ ಜೀವನದಲ್ಲಿ ನನಗೆ ಅವರು ನೀಡಿರುವಂತಹ ಒಂದು ಪ್ರೀತಿ, ಗೌರವ ಇದೆಯಲ್ಲ, ಅದು ನಮ್ಮ ಸರ್ಕಾರಿ ನೌಕರಿ ನಿಜವಾದ ಈ ಪ್ರಶಸ್ತಿಗಿಂತಲೂ ಹೆಚ್ಚಿನ ಗೌರವ ಅಂತ ಅಂದ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ನನಗೆ ನಮ್ಮ ಈಗಿನ ಇದರಲ್ಲಿ ಹೈನುಗಾರರೊಂದಿಗೆ ಆಸ್ಪತ್ರೆಗೆ ಬರುವಂತಹ ವಿಶೇಷವಾದಂತಹ ಪ್ರಾಣಿಗಳು, ಸಾಕು ಪ್ರಾಣಿಗಳ ಚಿಕಿತ್ಸೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ನಮ್ಮ ಇಲಾಖೆಯ ಕರ್ತವ್ಯದ ಭಾಗವಾಗಿ. ಅದರಲ್ಲಿ ಎಷ್ಟೋ ರೀತಿಯ ತೊಂದರೆಗಳು ಕೂಡ ಆಗಿರ್ಬೋದು, ನಮಗೆ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ನಮಗೆ ಗೊತ್ತಿಲ್ಲದಂತೆ ಅವರಿಗೂ ಕೂಡ ತೊಂದರೆ ಆಗಿರ್ಬೋದು. ಬಟ್ ಈ ನಿಟ್ಟಿನಲ್ಲಿ ನಾವು ನಮ್ಮ ಏನು ಸರ್ಕಾರಿ ನೌಕರಿ ಏನಿದೆ, ನಾವು ಅವರಿಗೆ ನಮ್ಮಲ್ಲಿ ಸಾಧ್ಯವಾದಷ್ಟು ನಾವು ಅವರಿಗೆ ನಮ್ಮ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಬರುವಂಥ ಸೌಲಭ್ಯಗಳಿರಲಿ, ಅವರಿಗೆ ನಮ್ಮ ಸೇವೆಗಳನ್ನು ಒದಗಿಸುವುದು ನಮ್ಮ ಮುಖ್ಯ ಗುರಿಯಾಗಿರುತ್ತದೆ. ಅದನ್ನು ನಾವು ಕೂಡ ಮನಗಂಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ತದೆ. ಪ್ರಶಸ್ತಿ ಅನ್ನೋದು ನಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲು ಆದರೂ ಕೂಡ ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಇಲಾಖೆಗೆ, ನಮ್ಮ ವೃತ್ತಿಗೆ ಹಾಗೂ ಈ ಒಂದು ಗ್ರಾಮಕ್ಕೆ, ನಮ್ಮ ಈ ಪಶು ಚಿಕಿತ್ಸಾಲಯಕ್ಕೆ ಸಂದ ಗೌರವ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತೇಳಿದರೆ ಪ್ರಶಸ್ತಿಗಳು ನಮಗೆ ಹೆಚ್ಚಿನ ಜವಾಬ್ದಾರಿ ನೀಡುತ್ತದೆ. ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ ನಮಗೆ ಗೊತ್ತಿಲ್ಲದಂತೆ, ನಾವು ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಹಾಗೆ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ನಾವು ಸೇವೆಗಳನ್ನು ನೀಡಬೇಕಾಗ್ತದೆ. ಸಾರ್ವಜನಿಕರೊಂದಿಗೆ ಉತ್ತಮ ಸಂಬಂಧನ ಇಟ್ಕೊಂಡು ಆಸ್ಪತ್ರೆಗೆ ಬರುವಂತಹ ಎಲ್ಲ ಪ್ರಾಣಿ ಮಾಲೀಕರಿರ್ಬೋದು, ಸಾಕು ಪ್ರಾಣಿಗಳ ಇವರಿರ್ಬೋದು, ಹಾಗೆ ಎಲ್ಲರೂ ಸಾರ್ವಜನಿಕರ ಕೆಲಸಕ್ಕೆ ಬರುವಂಥವ್ರಿಗೆ ಅವರಿಗೆಲ್ಲ ನಾವು ಇನ್ನು ಮುಂದಿನ ದಿನಗಳಲ್ಲಿ
ಉತ್ತಮ ಸೇವೆ ನೀಡುವಂತಹ ಮಾತ್ರ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರ್ತದೆ. ಹಾಗಾಗಿ ಪ್ರಶಸ್ತಿ ಅನ್ನುವುದು ನಮಗೆ ಗೌರವದೊಂದಿಗೆ ಇನ್ನಷ್ಟು ನಮಗೆ ಜವಾಬ್ದಾರಿಯನ್ನು ನೀಡ್ತದೆ. ಅದನ್ನು ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟನೂ ಆಗ್ಬೋದು, ತೊಂದರೆನೂ ಆಗ್ಬೋದು. ಆದರೆ ನಮ್ಮ ಸರ್ವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ನೀವು ನೋಡ್ತಿರುವಂತೆ ನಾವು ಪಶು ಆಸ್ಪತ್ರೆ, ಹಿಂದೆ ಜಾನುವಾರು ಆಸ್ಪತ್ರೆ, ಗೋ ಆಸ್ಪತ್ರೆ ಅಂತ ಕರೆಯಲ್ಪಟ್ಟಿದೆ. ಈಗಿನ ದಿನಗಳಲ್ಲಿ ನಮ್ಮ ಯುವಕರು ಯಾರು ತುಂಬ ಯುವಕರು ಹೈನುಗಾರಿಕೆಯಿಂದ ವಿಮುಖರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಇರುವಂತಹ ಹೈನುಗಾರರನ್ನು, ರೈತರನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಮಾತ್ರ ಜವಾಬ್ದಾರಿ ಇದೆ. ಇನ್ನೊಂದು ಕಡೆ ನಮ್ಮೊಂದಿಗೆ ನಮ್ಮ ಈ ಹೆಚ್ಚಿನವರು ಸಾಕು ಪ್ರಾಣಿಗಳ ಬಗ್ಗೆ ಅರಿವು ಕೂಡ ಜಾಸ್ತಿ ಆಗ್ತಾ ಇದ್ದು, ಅದರೊಂದಿಗೆ ಒಲವು ಕೂಡ ಜಾಸ್ತಿ ಆಗಿದ್ದು, ಅವರನ್ನು ಕೂಡ ನಾವು ಸಮಾಧಾನ ಮಾಡಿ ಅವರಿಗೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಇವನ್ನೆಲ್ಲ ನಾವು ಹೊಂದಾಣಿಸಿಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಯವರು ನಾನು ಈ ಸಂದರ್ಭದಲ್ಲಿ ಅವರ ಸಹಕಾರ, ಯಾಕಂತ ಹೇಳಿದ್ರೆ ನಾವು ಇದು ಒಬ್ಬರಿಂದ ಆಗುವಂಥದ್ದಲ್ಲ. ನನಗೆ ಕೆಲಸ ಮಾಡಬೇಕನ್ನು ನನ್ನ ಈ ನಿಟ್ಟಿನಲ್ಲಿ ಸಹಕರಿಸಿದಂತಹ ನನ್ನ ಸಿಬ್ಬಂದಿ ವರ್ಗದವರು. ಯಾಕಂತ ಹೇಳಿದ್ರೆ ನಾನು ಎಲ್ಲಿಯೋ ಒಂದು ಕೆಲಸಕ್ಕೆ ಹೋಗ್ಬೇಕು, ಮೀಟಿಂಗ್ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಆ ಸಂದರ್ಭದಲ್ಲಿ ಆ ಚಿಕಿತ್ಸಾಲಯವನ್ನು, ನಮ್ಮ ಕಚೇರಿಯನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಅವರಿಗೂ ಇರ್ತದೆ. ಕಚೇರಿಯ ಶುಚಿತ್ವವನ್ನು ಕಾಪಾಡುವಂಥದ್ದಿರಲಿ, ಬರುವಂಥ ಸಾರ್ವಜನಿಕರ ಒಟ್ಟಿಗೆ ಯಾವ ರೀತಿ ಅವರು ಒಡನಾಟ ಮಾಡಬೇಕು, ಈ ನಿಟ್ಟಿನಲ್ಲಿ ನಮ್ಮ ಸಹಕಾರ ಮಾಡಬೇಕಾಗಿದೆ. ಅವರ ಸಹಕಾರವನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ. ಮುಂದೆಯೂ ಕೂಡ ಅವರ ಸಹಕಾರ ಬೇಕಾಗ್ತದೆ. ಮುಖ್ಯವಾಗಿ ನನಗೆ ಸಾರ್ವಜನಿಕರು, ಯಾಕಂತ ಹೇಳಿದ್ರೆ ಈ ಆಸ್ಪತ್ರೆಯನ್ನು 2014ರಲ್ಲಿ ನಾನು ಇಲ್ಲಿಗೆ ಬಂದಾಗ ಈ ಆಸ್ಪತ್ರೆ ಏನು ಇರಲಿಲ್ಲ. ಅದನ್ನು ಇವತ್ತು ನಾವು ಒಂದು ಕಟ್ಟಡವಾಗಿ, ಒಂದು ಆಸ್ಪತ್ರೆಯಾಗಿ, ಇದಕ್ಕೆ ಬೇಕಾಗುವಂಥ ನಮ್ಮ ರೈತರಿಗೆ ಬೇಕಾಗುವಂತಹ ರೀತಿಯಲ್ಲಿ ನಾವು ಹುಲ್ಲುಗಾರಿಕಾ ಒಂದು ಮಾದರಿ ತೋಟವನ್ನು ಕೂಡ ಮಾಡಿದ್ದೇವೆ. ಅದು ನಮ್ಮ ಹೈನುಗಾರರಾದಂತಹ ಮತ್ತೆ ನಮ್ಮ ಉದ್ಯಾವರ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ರೈತರು ಕೂಡಿ ಮಾಡಿರುವಂಥದ್ದು. ಇದನ್ನೆಲ್ಲ ಬೆಳೆಸಿಕೊಂಡು ರೈತರಿಗೆ ಸೇವೆ ಕೊಡಬೇಕಾದ್ದು ಕೂಡ ನಮ್ಮ ಕರ್ತವ್ಯವಾಗಿರ್ತದೆ. ನಮ್ಮ ಗ್ರಾಮಸ್ಥರು ಇದರಲ್ಲಿ ಏನೊಂದು ಆಸ್ಪತ್ರೆಯನ್ನು ನಾವು ಇಷ್ಟು ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋದಿದ್ರೆ ನಮ್ಮ ಉದ್ಯಾವರ ಗ್ರಾಮದ ಗ್ರಾಮಸ್ಥರು, ಆಮೇಲೆ ಜನಪ್ರತಿನಿಧಿಗಳು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಾರ್ವಜನಿಕರ ಸಹಕಾರ, ಆಮೇಲೆ ನಮ್ಮ ಏನು ಹೇಳ್ತೀರಿ ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಮುಖ್ಯವಾಗಿ ನನಗೆ ಈ ಕೆಲಸ ಮಾಡಲಿಕ್ಕೆ ನಮ್ಮ ಕೌಟುಂಬಿಕ ಜವಾಬ್ದಾರಿ ಕೂಡ ಇರುವುದರಿಂದ ನನ್ನ ಧರ್ಮಪತ್ನಿ ಪ್ರೀತಿ ಅಂತ, ಅವರು, ನನ್ನ ಮಗಳು ಒಬ್ಬಳು, ನನಗೆ ಏಕೈಕ ಪುತ್ರಿ ಸಮೀಕ್ಷಾ ಅಂತ, ಆಗ ನನ್ನ ಕುಟುಂಬಸ್ಥರು, ಇವರನ್ನೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಯಾಕಂದ್ರೆ ಅವರಿಗೆಲ್ಲ ನಾನು ನನ್ನ ಕೃತಜ್ಞತೆ ಹೇಳಬೇಕು. ಯಾಕಂದ್ರೆ ಒಂದು ಕೈಯಿಂದ ಯಾವತ್ತೂ ಇದು ಚಪ್ಪಾಳೆ ಆಗೋದಿಲ್ಲ. ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನಾನು ಒಬ್ಬ ಅಧಿಕಾರಿಯಾಗಿ ಇರುವುದಕ್ಕಿಂತ ಜನಸ್ನೇಹಿಯಾಗಿ ಅವರಿಗೆ ಏನು ಸಮಸ್ಯೆ ಬೇಕು, ಸಮಸ್ಯೆಗಳಿದೆ, ಅವರ ಸಮಸ್ಯೆಗೆ ಏನು ಪರಿಹಾರ ಬೇಕು ಅನ್ನೋದನ್ನು ಕಂಡುಕೊಳ್ಬೇಕು, ಅವರಿಗೆ ಪರಿಹಾರ ನೀಡಬೇಕು ಅನ್ನೋದು ನನ್ನ ಉದ್ದೇಶ. ಅದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಫಲತೆ ಆಗಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಮುಂದೆ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಲು ನಾನು ಪ್ರಯತ್ನಿಸ್ತೇನೆ ಅಂತ ಹೇಳುತ್ತಾ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೇನೆ.